ರಸ್ತೆ ಅಗಲೀಕರಣ ಕಾಮಗಾರಿಯ ವೇಳೆ ವಿದ್ಯುತ್ ತಂತಿ ಕ್ರೇನ್ಗೆ ತಾಗಿದ್ದು ಭಾರೀ ಅನಾಹುತವೊಂದು ತಪ್ಪಿದಂತಾಗಿದೆ. ತೊಕ್ಕೊಟ್ಟು ಮೆಲ್ಕ ರಸ್ತೆ ಕಾಮಗಾರಿಯ ವೇಳೆ ಈ ಘಟನೆ ನಡೆದಿದೆ. ಅವಘಡ ಸಂದರ್ಭ ಕ್ರೇನ್ನಿಂದ ಹಾರಿ ಚಾಲಕ ಪವಾಡ ಸದೃಶ ಪಾರಾಗಿದ್ದಾನೆ. ಈ ವೇಳೆ ವಿದ್ಯುತ್ ತಂತಿ ರಸ್ತೆಗೆ ಬಿದ್ದಿದೆ. ವಿದ್ಯುತ್ ತಂತಿ ರಸ್ತೆಗೆ ಬಿದ್ದ ಸಂದರ್ಭದಲ್ಲಿ ಆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ವಿದ್ಯಾರ್ಥಿನಿ ಪವಾಡ ಸದೃಶ ಪಾರಾಗಿದ್ದಾಳೆ. ರಸ್ತೆಗೆ ಬಿದ್ದ ವಿದ್ಯುತ್ ತಂತಿಯಿಂದ ಕೆಲವು ಸೆಕೆಂಡುಗಳ ಅಂತರದಲ್ಲಿ ನರ್ಸಿಂಗ್ ವಿದ್ಯಾರ್ಥಿನಿ ಕೂಡ ಪಾರಾಗಿದ್ದಾಳೆ. ಇನ್ನು ಬಸ್ ವಾಹನಗಳ ಮೇಲೆ ವಿದ್ಯುತ್ ತಂತಿಗಳು ಬೀಳುವ ಸಾಧ್ಯತೆ ಇತ್ತು. ಪವಾಡ ಸದೃಶವಾಗಿ ಮಹಾ ದುರಂತ ತಪ್ಪಿದಂತಾಗಿದೆ. ತಕ್ಷಣಕ್ಕೆ ಸ್ಪಂದಿಸಿರುವ ಲೈನ್ಮ್ಯಾನ್ಗಳು ಜೀವದ ಹಂಗು ತೊರೆದು ತುರ್ತು ಕಾರ್ಯಾಚರಣೆ ನಡೆಸಿದ್ದಾರೆ. ಲೈನ್ಮ್ಯಾನ್ಗಳ ತುರ್ತು ಕಾರ್ಯಾಚರಣೆಗೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. ಇನ್ನು ಕೆಲ ನಿಮಿಷಗಳ ಕಾಲ ರಸ್ತೆ ಸಂಚಾರದಲ್ಲಿ ಅಡ್ಡಿಯುಂಟಾಗಿತ್ತು. ಮೆಸ್ಕಾಂ ಎಇಇ ದಯಾನಂದ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆರಿಫ್, ವಿ4 ನ್ಯೂಸ್, ಉಳ್ಳಾಲ. जा